ವೀಕ್ಷಕರೇ ನಮಸ್ಕಾರ. ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವಂತಹ ಎನ್ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ವೀಕ್ಷಕರೇ, ನಾವೊಂದು ಎನ್ ಆರೋಗ್ಯ ಈ ಒಂದು ಸಂಚಿಕೆಯ ಮೂಲಕ ಸಾಕಷ್ಟು ಆರೋಗ್ಯ ಸಂಬಂಧಿ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಬರ್ತಾ ಇದ್ದೇವೆ. ಆಸ್ಪತ್ರೆಯ ತಜ್ಞ ವೈದ್ಯರುಗಳು ನಮಗೆ ವಿವಿಧ ವಿಭಾಗಗಳ ಬಗ್ಗೆ, ಹಾಗೆಯೇ ವಿವಿಧ ರೋಗಗಳ ಬಗ್ಗೆ, ಅವುಗಳನ್ನು ತಡೆಗಟ್ಟುವ ಬಗ್ಗೆ, ಹಾಗೆಯೇ ಅವುಗಳ ಚಿಕಿತ್ಸಾ ವಿಧಾನಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಬಂದಿದ್ದಾರೆ. ಹಾಗೆಯೇ ನಾವು ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಸಾಮಾನ್ಯ ಚರ್ಮ ರೋಗಗಳು ಎನ್ನುವಂತಹ ವಿಚಾರದ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ತೇವೆ. ಇವತ್ತು ನಮಗೆ ಮಾಹಿತಿಯನ್ನು ಕೊಡ್ತಾರೆ ಎನಪೋಯ ಮೆಡಿಕಲ್ ಕಾಲೇಜಿನ ಚರ್ಮರೋಗ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮಂಜುನಾಥ ಶೆಣೈ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾವು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ನಾವು ಮಾಹಿತಿಯನ್ನು ಈ ಒಂದು ಸಾಮಾನ್ಯ ಚರ್ಮ ರೋಗಗಳ ಬಗ್ಗೆ ಪಡೆದುಕೊಳ್ಬೇಕಾಗ್ತದೆ. ಡಾಕ್ಟರ್, ನಾನು ಈಗ ಮೊದಲ ಒಂದು ಪ್ರಶ್ನೆಯನ್ನು ಕೇಳೋದಿದ್ರೆ, ಸಾಮಾನ್ಯವಾಗಿ ಈ ಒಂದು ಚರ್ಮ ರೋಗಗಳು ಅನ್ನುವಂಥದ್ದು ನಾವು ವಾಸಿಸುವಂತಹ ಒಂದು ವಾತಾವರಣ ಅಥವಾ ಪ್ರದೇಶವನ್ನು ಅವಲಂಬಿಸಿರ್ತದೆ ಅನ್ನುವಂಥದ್ದು. ಈಗ ಪರಿಗಣಿಸಿದ್ರೆ ಮಂಗಳೂರು ಅನ್ನುವಂಥದ್ದು ಸಾಮಾನ್ಯವಾಗಿ ಹೆಚ್ಚು ಬಿಸಿಲಿರುವಂತಹ ಪ್ರದೇಶ, ಅಂದರೆ ಕಡಲ ತಡಿಯ ಪ್ರದೇಶ ಅಂತ ಗುರುತಿಸಿಕೊಂಡಿರುವಂಥದ್ದು. ಈ ಒಂದು ಮಂಗಳೂರಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಚರ್ಮ ಸಂಬಂಧಿತ ಸಮಸ್ಯೆಗಳು ಯಾವುದು ಅನ್ನುವಂಥದ್ದು ಸರ್? ನಮಸ್ಕಾರ ಗೌತಮ್ ಅವರೇ. ನೀವು ಹೇಳಿದಾಗೆ ಹೌದು, ಸಾಮಾನ್ಯವಾಗಿ ಚರ್ಮ ರೋಗಗಳು ಆಯಾ ಹವಾಮಾನಕ್ಕೆ ಅಥವಾ ಅಲ್ಲಿಯ ಕೆಲವೊಂದು ಸಮಸ್ಯೆಗಳಿಗೆ ಅನುಗುಣವಾಗಿ ಬೆಳೆಯುವಂತಹ ಒಂದು ಕಾಯಿಲೆಗಳು. ನಮ್ಮ ಮಂಗಳೂರಿನ ಮಟ್ಟಿನಲ್ಲಿ ಹೇಳುವುದಾದ್ರೆ, ಇಲ್ಲಿ ನೀವು ಹೇಳಿದಾಗೆ ತೇವಾಂಶ ಜಾಸ್ತಿ ಇರುವಂತಹ ಸ್ಥಳ. ಇಲ್ಲಿ ನಾವು ರಿಂಗ್ವರ್ಮ್ ಅಥವಾ ಫಂಗಲ್ ಇನ್ಫೆಕ್ಷನ್, ಯಾವುದನ್ನು ನಾವು ಆಡು ಭಾಷೆಯಲ್ಲಿ ಗಜಕರ್ಣ ಅಂತ ಹೇಳ್ತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಹೇಳ್ತಾರೆ. ಈ ರಿಂಗ್ವರ್ಮ್ ಸಮಸ್ಯೆ ಇದು ಮೊದಲಿಂದೂ ಇರುವಂಥದ್ದು ಮಂಗಳೂರಲ್ಲಿ. ಅಂದರೆ ಈ ನಮ್ಮ ಕೋಸ್ಟಲ್ ವೆದರ್ಸ್, ನಮ್ಮ ಈ ಕಡಲ ತಡಿಯ ಸ್ಥಳದಲ್ಲಿ ಮೊದಲಿಂದ ಇರುವಂಥದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ಕಳೆದ ಒಂದು 4-5 ವರ್ಷಗಳಲ್ಲಿ ಈ ಕಾಯಿಲೆ ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿ, ಆರೋಗ್ಯ ಸಮಸ್ಯೆ ಆಗಿ ಹೊರಹೊಮ್ಮಿದೆ. ಸಾಧಾರಣ ಮನೆಯಲ್ಲೂ ಒಂದು ಕೆಲವರಿಗಾದ್ರೂ ಒಂದಿಬ್ಬರಿಗೂ ಒಂದು ಈ ಸಮಸ್ಯೆ ಇರುವಂತದ್ದು ಒಂದು ನಾವು ನೋಡ್ತಾ ಇದ್ದೇವೆ. ನಮ್ಮ ಕ್ಲಿನಿಕಲ್ ಇರ್ಬೋದು ಅಥವಾ ನಮ್ಮ ಆಸ್ಪತ್ರೆಯಲ್ಲಿ ಇರ್ಬೋದು, ನಾವು ಇದನ್ನು ಸರ್ವಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಈ ಎಲರ್ಜಿಯ ಸಮಸ್ಯೆಗಳು, ಚರ್ಮದ ಎಲರ್ಜಿ. ಯಾಕಂದ್ರೆ ಚರ್ಮ ಒಂದು ನಮ್ಮ ದೇಹದ ಅಂಗಾಂಶ ಯಾವುದು ವಾತಾವರಣಕ್ಕೆ ಡೈರೆಕ್ಟ್ಲಿ ಒಂದು ಕಾಂಟ್ಯಾಕ್ಟ್ ಬರುವಂತದ್ದು. ಈಗ ಕಿಡ್ನಿ, ಲಿವರ್ ಎಲ್ಲ ಒಳಗಡೆ ಬೆಚ್ಚಗೆ ಕೂತಿರ್ತವೆ, ಚರ್ಮ ಹಾಗಲ್ಲ. ಚರ್ಮ ಎಲ್ಲ ಡೈರೆಕ್ಟ್ಲಿ ಅದಕ್ಕೆ ಇಂಟ್ರಾಕ್ಷನ್ ಇರ್ತದೆ ವಾತಾವರಣದ ಜೊತೆಗೆ. ಅಂತ ಒಂದು ಅಂಗಾಂಶ ಆಗಿರುವುದರಿಂದಾಗಿ ಸಾಮಾನ್ಯವಾಗಿ ವಾತಾವರಣದ ಬದಲಾವಣೆಗಳು ಮತ್ತೆ ವಾತಾವರಣದಲ್ಲಿರುವಂತಹ ಯಾವುದೇ ಕಲ್ಮಶಗಳು, ಧೂಳಿರ್ಬೋದು, ಎಲರ್ಜೆನ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಚರ್ಮದ ಜೊತೆಗೆ ಡೈರೆಕ್ಟ್ ಇಂಟ್ರಾಕ್ಷನ್ ಮಾಡ್ತವೆ. ಅದರಿಂದಾಗಿ ಚರ್ಮದ ಎಲರ್ಜಿಯ ಕಾಯಿಲೆಗಳು ಅಥವಾ ಈ ವಾತಾವರಣದ ಬದಲಾವಣೆಯಿಂದ ಬರುವಂತಹ ಕಾಯಿಲೆಗಳು, ಸೂರ್ಯನ ಪ್ರಕರಣಗಳಿಂದ ಬರುವುದಿರ್ಬೋದು, ಅಥವಾ ಈ ಡ್ರೈನೆಸ್ ಇಂದ ಅಥವಾ ಅತಿ ಹೆಚ್ಚು ಬೆವರಿನಿಂದ ಬರುವಂತಹ ಕಾಯಿಲೆ, ಅವುಗಳು ಕೂಡ ಸರ್ವೇ ಸಾಮಾನ್ಯವಾಗಿ ಕಾಣಬಹುದು. ಮತ್ತೆ ಮಾತ್ರ ಅಲ್ಲ, ಮತ್ತೆ ದಿನನಿತ್ಯ ನಮ್ಗೆ ಏನಂದ್ರೆ ಈ ಹದಿಹರೆಯದರಲ್ಲಿ ಬರುವಂತಹ ಸಮಸ್ಯೆಗಳನ್ನು ನಾವು ದಿನನಿತ್ಯ ಕಂಡು ಬರ್ತೇವೆ. ಅಂದ್ರೆ ಮೊಡವೆಗಳಿರ್ಬೋದು ಅಥವಾ ಕೂದಲಿನ ಸಮಸ್ಯೆ ಇರ್ಬೋದು, ಅವುಗಳನ್ನು ಕೂಡ ಖಂಡಿತವಾಗಿ ನಾವು ನೋಡ್ತೇವೆ ಮಂಗಳೂರಲ್ಲಿ. ಈಗ ತಾವು ಈಗಾಗಲೇ ಹೇಳಿದ್ರಿ ರಿಂಗ್ ವರ್ಮ್ ಅನ್ನುವಂಥದ್ದು ಇಲ್ಲಿ ಅತ್ಯಂತ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಕಾಯಿಲೆ ಅನ್ನುವಂಥದ್ದು. ಏನು ಆಕ್ಚುಲಿ ರಿಂಗ್ ವರ್ಮ್ ಅನ್ನುವಂಥದ್ದು? ರಿಂಗ್ ವರ್ಮ್ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಮಂಗಳೂರಿನ ಹೆಚ್ಚಿನವರಿಗೆ ರಿಂಗ್ ವರ್ಮ್ ಪರಿಚಯ ಆಗಿರ್ಬೋದು. ಖಂಡಿತವಾಗಿ ಒಂದು ಪ್ರತಿಯೊಬ್ಬರು ಹೆಚ್ಚಿನವರು ಈ ರಿಂಗ್ ವರ್ಮ್ ಸಮಸ್ಯೆ ಒಂದು ಬಲಿಪಶು ಆಗಿರ್ಬೋದು ಅಂತ ಎಣಿಸ್ತೇನೆ ನಾನು. ಇದು ಒಂದು ಫಂಗಸ್ ಅಂತ ಒಂದು ಕ್ರಿಮಿಯಿಂದ ಬರುವಂತದ್ದು. ಫಂಗಸ್ ಸಾಧಾರಣವಾಗಿ ತೇವಾಂಶ ಇರುವಲ್ಲೇ ಬೆಳೆಯುವಂತಹ ಕಾಯಿಲೆ. ಹಾಗಾಗಿ ನಮ್ಮ ಮಂಗಳೂರಿನ ವಾತಾವರಣಕ್ಕೆ ಅದಕ್ಕೆ ಬಹಳ ಹಿಡಿಸ್ತದೆ. ಹಾಗಾಗಿ ರಿಂಗ್ ವರ್ಮ್ ಸಾಧಾರಣವಾಗಿ ಈ ಚಕ್ರಾಕಾರದಲ್ಲಿ ಅಥವಾ ಕೆಲವೊಂದು ಸಾರಿ ಬಹಳ ಚಕ್ರಗಳು ಕೂಡಿ ದೊಡ್ಡ ಚಕ್ರ ತರ ಆಗಿ ಕೆಂಪು ಬಣ್ಣದಲ್ಲಿ ಇರ್ತದೆ, ಮತ್ತೆ ತುರಿಕೆ ಇರ್ತದೆ, ಉರಿಯೂತ ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಇರ್ಬೋದು, ಅಂತಹ ಒಂದು ಸಮಸ್ಯೆ ತಂದು ಕೊಡ್ತದೆ. ಹೆಚ್ಚಾಗಿ ಅದು ನಮ್ಮ ಈ ತೊಡೆಯ ಒಳಭಾಗದಲ್ಲಿ ಅಥವಾ ಹೊಟ್ಟೆಯ ಭಾಗದಲ್ಲಿ, ದೇಹದ ಯಾವುದೇ ಭಾಗದಲ್ಲೂ ಬರ್ಬೋದು. ಇಂತಹ ಭಾಗಗಳಲ್ಲಿ ಅಂದ್ರೆ ತೇವಾಂಶ ಎಲ್ಲಿ ಇರ್ತದೆ ಅಂತಹ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಆದ್ರೆ ಇತ್ತೀಚೆಗೆ ಏನು ಬದಲಾವಣೆ ಆಗಿದೆ ಅಂದ್ರೆ, ಇದು ಮೊದಲಿಂದಲೂ ನಮ್ಗೆ ಗೊತ್ತಿದ್ದ ಕಾಯಿಲೆ. ಅರೆ ಮೊದಲೆಲ್ಲ ಒಂದು ಸಣ್ಣ ಪ್ಯಾಚ್, 2 ಪ್ಯಾಚ್, ಅದಕ್ಕೊಂದು ಔಷಧಿ ಹಚ್ಚಿದ್ರೆ ಅಥವಾ ಒಂದು ಕ್ರೀಮ್ ಹಚ್ಚಿದ್ರೆ ಹೋಗಿಬಿಡುವಂತ ಕಾಯಿಲೆ ಆಗಿತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ, ಇದು ಮಂಗಳೂರಲ್ಲಿ ಮಾತ್ರ ಅಲ್ಲ, ನಮ್ಮ ಇಡೀ ದೇಶದಲ್ಲೂ ಕೂಡ ಈ ರಿಂಗ್ ವರ್ಮಿನ ಸಮಸ್ಯೆ ಒಂದು ಅತಿ ದೊಡ್ಡ ಸಮಸ್ಯೆ ಆಗಿ ಹೊರಮಿದೆ. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನಾವೇ ಕಾರಣ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ ನಾನು ನಿಮಗೆ. ಅಂದ್ರೆ ಈಗ ಹೇಳಿದ್ರೆ ಇದು ತೇವಾಂಶ ಇರುವಂತಹ ಪ್ರದೇಶದಲ್ಲಿ ಬೆಳೆಯುವಂತ ಒಂದು ಫಂಗಸ್ ಇಂದ ಉಂಟಾಗ್ತದೆ. ಇನ್ನು ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತದ ಅಥವಾ ಹರಡದಿದ್ರೆ ಹೇಗೆ ಹರಡ್ತದೆ ಅನ್ನುವಂಥದ್ದು? ಇದು ಖಂಡಿತವಾಗಿ ಒಂದು ಹರಡುವಂತ ಕಾಯಿಲೆ. ಸೋಂಕು ಅಂತ ಹೇಳಿದ್ರೆ ಹರಡಲೇಬೇಕದು ಯಾವುದೇ ಒಂದು ರೂಪದಲ್ಲಿ. ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂದ್ರೆ ಚರ್ಮದಿಂದ ಚರ್ಮದ ಕಾಂಟ್ಯಾಕ್ಟ್ ಅಲ್ಲಿ ಬರ್ಬೋದು, ಅಥವಾ ಈ ರೋಗಿಯ ವಸ್ತುಗಳನ್ನು ಇನ್ನೊಬ್ರು ಉಪಯೋಗ ಮಾಡೋದು. ಅಂದ್ರೆ ಬಟ್ಟೆ ಇರ್ಬೋದು, ಅಥವಾ ಈ ಸಾಬೂನ್ ಇರ್ಬೋದು,
ಅಥವಾ ಅವ್ನು ಕೂತ ಜಾಗ ಇರ್ಬೋದು, ಒಂದೊಂದ್ಸಾರಿ ಟಾಯ್ಲೆಟ್ ಸೀಟ್ಸ್ಗಳು ಅಥವಾ ಕೂತ ಜಾಗದಲ್ಲಿ ಅವನು ಇನ್ಫೆಕ್ಷನ್ ಆ ಕ್ರಿಮಿ ಲೋಗಾಂಶ ಹಣ್ಣುಗಳನ್ನ ಅಲ್ಲೇ ಬಿಟ್ಟು ಹೋಗ್ಬೋದು. ಆತರ ಅವರ ವಸ್ತುಗಳನ್ನು ಉಪಯೋಗ ಮಾಡೋದ್ರ ಮೂಲಕ, ಅಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರ್ಬೇಕಾಗಿಲ್ಲ, ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತ ನಾವೇನ್ ಹೇಳ್ತೇವೆ ಅದರ ಪ್ರಕಾರ ಕೂಡ ಈ ಕಾಯಿಲೆ ಹರಡ್ಬೋದು. ಮತ್ತೆ ಏನಂತ ಹೇಳಿ ಕೆಲವೊಂದ್ಸಾರಿ ಈ ಕಾಯಿಲೆಗಳು ಕೆಲವರಿಗೆ ಒಂದ್ಸಾರಿ ಔಷಧಿ ಮಾಡಿ ಗುಣ ಆಗಿರ್ತದೆ, ಆದ್ರೆ ಅದರ ಈಗ ಫಂಗಸಿನ ಸ್ಪೋರ್ಸ್ ಅಂತ ಹೇಳ್ತಾರೆ, ಅದು ಚರ್ಮದಲ್ಲಿ ಉಳ್ಕೊಳ್ಬಹುದು, ಅದು ಸ್ವಲ್ಪ ಸಮಯದಲ್ಲಿ ಮರುಕಳಿಕೆ ಬರ್ಬೋದು. ಹಾಗೆ ಮತ್ತೆ ಮತ್ತೆ ಬರುವ ಸಾಧ್ಯತೆ ಕೂಡ ಈ ಕಾಯಿಲೆಯಲ್ಲಿ ಜಾಸ್ತಿ ಆಗಿರ್ತದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಒಂದು ಮೇಜರ್ ಪ್ರಾಬ್ಲಮ್ ಆಗಿ ಕಾಣಿಸಿಕೊಳ್ತಾ ಇರುವಂತದ್ದು. ನಾನು ಇದನ್ನ ಹೇಗೆ ಚಿಕಿತ್ಸೆ ಮಾಡಬಹುದು ಅಥವಾ ಹೇಗೆ ಗುಣಪಡಿಸಬಹುದು ಅನ್ನುವಂತ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವೀಕ್ಷಕರೇ, ಎನ್ ಆರೋಗ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಎನ್ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ಚರ್ಮದ ಸಾಮಾನ್ಯ ಚರ್ಮ ರೋಗಗಳು ಅನ್ನುವಂತಹ ವಿಚಾರದ ಬಗ್ಗೆ ಎನ್ಎಂಪೊಯ ಮೆಡಿಕಲ್ ಕಾಲೇಜಿನ ಚರ್ಮ ರೋಗ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಮಂಜುನಾಥ ಶೆಣೈ ಅವರಿಂದ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ವಿ. ನಾನು ವಿರಾಮಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಇದು ಡಾಕ್ಟರ್ ಹೇಳಿದ್ರು ಇದೊಂದು ಬಹಳ ದೊಡ್ಡ ಸಮಸ್ಯೆಯಾಗಿ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇದೆ ಅನ್ನುವಂಥದ್ದು. ಸರ್, ಇದಕ್ಕೆ ಚಿಕಿತ್ಸೆ ಇದೆಯಾ? ಇದನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಬಹುದಾ, ಗುಣಪಡಿಸಬಹುದಾ ಅನ್ನುವಂಥದ್ದು? ಖಂಡಿತವಾಗಿಯೂ ಇದು ಒಂದು ಸೋಂಕುಗಳಿಗೆ ಔಷಧಿ ಇದ್ದೇ ಇದೆ, ಸೋಂಕುಗಳನ್ನು ಖಂಡಿತವಾಗಿ ಗುಣಪಡಿಸಬಹುದು. ನಾನು ಮೊದಲು ಒಂದು ವಿಷಯ ಹೇಳಿದೆ, ಬಹಳ ಸಾರಿ ನಾವೇ ಇದನ್ನು ದೊಡ್ಡ ಒಂದು ಸಮಸ್ಯೆ ಮಾಡಿದ್ವಿ. ಅದರ ಅರ್ಥ ಏನಂದ್ರೆ, ತುಂಬಾ ಸಾರಿ ನಾವು ಚರ್ಮ ರೋಗ ಅಂದ್ರೆ ಬಹಳ ಅಸಡ್ಡೆ, ಅತಿ ಒಂದು ಉಲ್ಬಣ ಸ್ಥಿತಿಗೆ ಬರುವವರೆಗೆ ನಾವು ಅದರ ಔಷಧಿ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದೇ ಕಣ್ಣು, ಹಾರ್ಟ್ ಅಂತ ಹೇಳಿದ್ರೆ ಬೇಗ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡ್ತೇವೆ, ಅದು ಆಗೋದಿಲ್ಲ ಚರ್ಮದ ವಿಷಯ. ಹೆಚ್ಚಾಗಿ ಹೆಚ್ಚಿನವರು, ಅದು ಡಾಕ್ಟರ್ಗಳಿರ್ಬೋದು, ಅವರುಗಳು ಹಾಗೆ ಮಾಡ್ತಾರೆ ತುಂಬಾ ಸಾರಿ. ಮತ್ತೆ ಎರಡನೇ ವಿಷಯ ಏನಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಚರ್ಮ ರೋಗ ಅಂತ ಹೇಳಿದ್ಕೊಳ್ಳಿ ಯಾವುದೋ ಒಂದು ಕ್ರೀಮ್ ಮನೆಯಲ್ಲಿ, ಅದು ಬೇರೆ ಯಾವುದಕ್ಕೂ ಕೊಟ್ಟಿರೋ ಕ್ರೀಮ್ ಇರ್ಬೋದು, ಅದನ್ನ ತಗೊಂಡು ಹಚ್ಚೋದು, ಅಥವಾ ಮೆಡಿಕಲ್ ಶಾಪ್ ಇಂದ ಹೋಗಿ ಕನ್ಸಲ್ಟೇಷನ್ ಇಲ್ಲದೆ, ಅಂದ್ರೆ ಡಾಕ್ಟರ್ಗೆ ತೋರಿಸದೆ ಏನೋ ಒಂದು ಕ್ರೀಮ್ ತಗೊಂಡು ಬಂದು ಅದನ್ನ ಹಚ್ಚೋದು. ಇದರಿಂದಾಗಿ ಈ ಕಾಯಿಲೆ ಅತಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಹೆಚ್ಚಾಗಿ ಈ ಕ್ರೀಮ್ಗಳಲ್ಲಿ ಸ್ಟಿರಾಯ್ಡ್ ಅನ್ನುವಂತ ಒಂದು ವಸ್ತು ಇರ್ತದೆ. ಆ ಸ್ಟಿರಾಯ್ಡ್ ಅನ್ನುವಂತ ವಸ್ತುವನ್ನು ಹಚ್ಚಿದ ತಕ್ಷಣ ಕ್ರೀಮ್ ಒಂದ್ ಸರ್ತಿಗೆ ಕಾಯಿಲೆಯ ಲಕ್ಷಣಗಳು ಕಡಿಮೆ ಆಗ್ತವೆ. ಕಾಯಿಲೆ ಕಡಿಮೆ ಆಗುದಿಲ್ಲ, ಲಕ್ಷಣಗಳು ಅಂದ್ರೆ ಕಡಿತ ಅಥವಾ ಕೆಂಬಣ್ಣ ಏನಿದೆ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ರೋಗಿಗೆ ಒಂದು ತಪ್ಪು ಕಲ್ಪನೆ ಬರ್ತದೆ, ಕಾಯಿಲೆ ಕಡಿಮೆ ಆಗ್ತಾ ಇದೆ ಅಂತ. ಅದನ್ನು ಮತ್ತು ಹಚ್ತಾ ಹೋಗೋದ್ರಿಂದಾಗಿ ಏನಾಗ್ತದೆ, ಕಾಯಿಲೆ ಅತಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಅದು ಹಚ್ಚಿದಾಗ ಮಾತ್ರ ಕಡಿಮೆ ಆಗೋದು. ಅದು ಯಾಕಂದ್ರೆ ಈ ಸ್ಟಿರಾಯ್ಡ್ ಕ್ರೀಮ್ಗಳು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಅದು ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಕೆಂಬಣ್ಣ ಮತ್ತೆ ಕಡಿತ ಕಡಿಮೆ ಆಗುತ್ತೆ. ಆಕ್ಚುಲಿ ಏನಾಗ್ತಾ ಇದೆ, ಕ್ರಿಮಿಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತವೆ ಮತ್ತು ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲೂ ಹರಡುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ, ಅಂತ ಒಂದು ಯಾವ್ದನ್ನ ನಾವು ಸೆಲ್ಫ್ ಮೆಡಿಕೇಶನ್ ಅಥವಾ ರಾಂಗ್ ಮೆಡಿಕೇಶನ್ಸ್ ಅಥವಾ ಮಿಕ್ಸ್ಡ್ ಮೆಡಿಕೇಶನ್ಸ್ ಮೆಡಿಕಲ್ ಶಾಪ್ ಇಂದ ಏನು ನಾವು ಕೇಳ್ಕೊಂಡು ತಗೊಂಡ್ ಬರೋ ಅದನ್ನು ನಿಲ್ಲಿಸಬೇಕು. ಅದನ್ನು ನಿಲ್ಲಿಸದೆ ಈ ಕಾಯಿಲೆ ಗುಣ ಆಗೋದಿಲ್ಲ. ಸಾಮಾನ್ಯವಾಗಿ 1, 2 ಅಥವಾ 3 ವಾರದಲ್ಲಿ ಔಷಧಿಯಲ್ಲಿ ಗುಣ ಮಾಡುವಂತ ಕಾಯಿಲೆ. ಆದ್ರೆ ಈ ಕ್ರೀಮ್ಗಳನ್ನು ಹಚ್ಚಿದ್ರೆ ಏನಾಗುತ್ತೆ, ಕೆಲವೊಂದ್ ಸಾರಿ 6 ವಾರ 8 ವಾರ ಕ್ರೀಮ್ಗಳು ಅಥವಾ ಔಷಧಿಯನ್ನು ಸರಿಯಾಗಿ ಮಾಡಿದ್ರು ಕೂಡ ಅದು ಹೋಗದೇ ಬರುವಂತಹ ಒಂದು ಪರಿಸ್ಥಿತಿ ಬರ್ಬೋದು. ಸೊ ಮುಖ್ಯವಾಗಿ ನಾನು ಈ ಮಾಧ್ಯಮದ ಮೂಲಕ ಏನ್ ಹೇಳ್ಬೇಕಂತಿದ್ದೇನೆ ಅಂದ್ರೆ, ನಾವು ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು. ಅಥವಾ ಚರ್ಮದ ಕಾಯಿಲೆ ಅಂತ ಹೇಳಿ ಅದನ್ನ ಅಸಡ್ಡೆ ಮಾಡ್ಕೊಂಡು ಏನೋ ಒಂದು ಕ್ರೀಮ್ ಹಚ್ಚೋದು ಅಥವಾ ಮೆಡಿಕಲ್ ಶಾಪ್ ಇಂದ ತಗೊಂಡ್ ಬಂದು ಹಚ್ಚೋದು, ಅದು ದೊಡ್ಡ ತಪ್ಪು. ಅದು ಒಂದು. ಎರಡನೇದು ಅಂದ್ರೆ, ಫಂಗಸ್ಗೆ ಆಂಟಿ ಫಂಗಲ್ ಕ್ರೀಮ್ಸ್ ಮತ್ತೆ ಆಂಟಿ ಫಂಗಲ್ ಟ್ಯಾಬ್ಲೆಟ್ಸ್ ಅಂತ ಬರ್ತವೆ. ಮೊದಲು ನಾನು ಹೇಳಿದಾಗ 1 ವಾರ ಅಥವಾ 2 ವಾರದ ಔಷಧಿಯಲ್ಲಿ ಅದು ಸರಿ ಆಗ್ತದೆ. ಆದ್ರೆ ಇತ್ತೀಚೆಗೆ ಫಂಗಸ್ ಬದಲಾವಣೆಗೊಂಡಿದೆ. ಫಂಗಸ್ ಒಂದು ಸರ್ವೈವರ್. ಅದು ನಾವು ಏನಾದ್ರೂ ಔಷಧಿ ಹಾಕಿದ್ರೆ ಅದನ್ನು ಹೇಗೆ ಮೆಟ್ಟಿಕೊಂಡು ಮೇಲೆ ಬರ್ಬೋದು, ಅದನ್ನು ಕಲ್ತ್ಕೊಳ್ತದೆ ತನ್ನಿಂತಾನೆ. ನಾವು ಹೇಗೆ ಮನುಷ್ಯರು ನಾವು ಅಡಾಪ್ಟ್ ಆಗ್ತೇವೆ, ಪರಿಸ್ಥಿತಿಗೆ ಮೊದಲು ಫೋನ್ ಇರ್ತಿತ್ತು, ಅದಕ್ಕೆ ನಾವು ಅಡ್ಜಸ್ಟ್ ಆಗ್ತಿದ್ವಿ. ಈಗ ಮೊಬೈಲ್ ಬೇಕು, ಮುಂದೆ ಏನು ಬರ್ತದೋ ಗೊತ್ತಿಲ್ಲ. ಅದೇ ತರ ಫಂಗಸ್ ಕೂಡ ಮ್ಯೂಟೇಷನ್ಸ್ ಅಂತ ಬರುತ್ತೆ. ಮ್ಯೂಟೇಷನ್ಸ್ ಬಂದು ಫಂಗಸ್ ಕೂಡ ತಾನು ಬದಲಾವಣೆ ಹೊಂದಿದೆ. ಮೊದಲು ಯಾವುದು 1 ವಾರ 2 ವಾರದಲ್ಲಿ ಆರಾಮಾಗ್ತಿತ್ತು, ಈಗ ಅದು ಸಾಗುವ ಸಾಧ್ಯತೆನೇ ಇಲ್ಲ. ಈಗ ಕಡಿಮೆ ಅಂದ್ರೆ 1 3 ವಾರದ ಚಿಕಿತ್ಸೆ, ಒಂದೊಂದ್ಸಾರಿ 4 6 ವಾರದ ಚಿಕಿತ್ಸೆ ಕೂಡ ಬೇಕಾಗುತ್ತೆ. ಸೊ ಮುಖ್ಯವಾಗಿ ಏನಂದ್ರೆ, ವೈದ್ಯರ ಅಂದ್ರೆ ಮುಖ್ಯವಾಗಿ ಚರ್ಮ ರೋಗ ತಜ್ಞರೇ ನೋಡಿದ್ರೆ ಅದು ಖಂಡಿತವಾಗಿ ಒಳ್ಳೇದು. ಅಥವಾ ಯಾವುದೇ ಕ್ವಾಲಿಫೈಡ್ ಡಾಕ್ಟರ್ಸ್ ಯಾರು ಅಲೋಪತಿಕ್ ಔಷಧಿಯನ್ನು ಕೊಡುವಂತ ಒಂದು ಇದಿರ್ತದೆ, ಅವರ ಕನ್ಸಲ್ಟೇಷನ್ ಮೂಲಕ ಒಂದು ಮಾರ್ಗದರ್ಶನದಲ್ಲಿ ಒಂದು ಕಡಿಮೆ ಅಂದ್ರೆ 3 ವಾರ, ಒಂದೊಂದ್ಸಾರಿ 4 ವಾರ 6 ವಾರ ಅಥವಾ 8 ವಾರದವರೆಗೂ ಚಿಕಿತ್ಸೆ ಬೇಕಾಗಬಹುದು. ಮತ್ತೆ ಅದಕ್ಕಿಂತ ಮುಖ್ಯ ವಿಷಯ ಏನಂತ ಹೇಳಿದ್ರೆ, ಜನರಲ್ ಮೆಷರ್ಸ್ ಅಂದ್ರೆ, ನನಗೆ ಔಷಧಿ ಕಾಯಿಲೆ ಬಂದಿದೆ, ಹೌದು, ಇನ್ನೊಬ್ಬರಿಗೆ ಹರಡದಾಗಿ ನೋಡ್ಕೊಳ್ಬೇಕು. ಅದು ಹೇಗೆ, ನಮ್ಮ ವಸ್ತುಗಳನ್ನು ನಾವೇ ಬಳಸಬೇಕು. ಸೋಪ್ ಇರ್ಬೋದು ಅಥವಾ ಟವೆಲ್ಸ್ ಇರ್ಬೋದು, ನಾವು ಹಾಕೊಂಡ ಬಟ್ಟೆಗಳನ್ನು ಶೇರ್ ಮಾಡಬಾರದು. ತುಂಬಾ ಸಾರಿ ನಾವು ಬೇರೆಯವರಿಂದ ಇದು ಬಳುವಳಿಯಾಗಿ ಪಡೆಯುವಂತ ಕಾಯಿಲೆ. ತುಂಬಾ ಸಾರಿ ನಾವು ಬೇರೆ ಯಾರ್ದಾದ್ರು ಮನೆಯಲ್ಲಿ ಗೆಸ್ಟ್ ಹೋಗ್ತೇವೆ, ನಾವು ನಮ್ಮ ಎಲ್ಲಾ ಬಟ್ಟೆಗಳನ್ನು ಸೋಪನ್ನು ತಗೊಂಡು ಹೋಗ್ಬೇಕು, ಶೇರ್ ಮಾಡ್ಕೊಳ್ಬಾರ್ದು. ಇದು ಮಾಡೋದ್ರಿಂದಲೂ ಈ ಕಾಯಿಲೆ ಹರಡುವ ಸಾಧ್ಯತೆ ನಮ್ಮಿಂದ ಬೇರೆಯವರಿಂದ ನಾವು ಪಡ್ಕೊಳ್ಬಹುದು. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಮತ್ತೆ ಹೆಚ್ಚಾಗಿ
ಚರ್ಮ ರೋಗ ಈ ಸೋಂಕು ಬಂದವರು, ರಿಂಗ್ವರ್ಮ್ ಕಾಯಿಲೆ ಬಂದವರು ಅವರ ಬಟ್ಟೆ ಬರೆಗಳನ್ನು ಬಿಸಿ ನೀರಿನಲ್ಲಿ ವಾಶ್ ಮಾಡಬೇಕು. ಬಿಸಿ ನೀರಿನಲ್ಲಿ ಒಂದು 20 ನಿಮಿಷದವರೆಗೆ ಇಟ್ಟರೆ ಆ ಕ್ರಿಮಿಗಳು, ಬಟ್ಟೆಯಲ್ಲಿರುವಂತಹ ಕ್ರಿಮಿಗಳು ಸಾಯ್ತವೆ. ಹಾಗೆ ಏನಾಗುತ್ತೆ, ಮತ್ತೆ ಮತ್ತೆ ಮರುಕಳಿಸಿ ಬರುವುದು. ಅಂದ್ರೆ ನಾವು ಔಷಧಿ ಮಾಡಿದ್ರು ಕೂಡ ಆ ಬಟ್ಟೆಯಲ್ಲಿರುವಂತಹ ಕ್ರಿಮಿಯಿಂದಾಗಿ ಮತ್ತೆ ನಮಗೆ ಬರುವ ಸಾಧ್ಯತೆ ಇರ್ತದೆ. ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಅದಕ್ಕೋಸ್ಕರ ಬಿಸಿ ನೀರಿನಲ್ಲಿ ಒಂದು 10-15 ನಿಮಿಷ ಇಟ್ಟು ನಂತರ ವಾಶ್ ಮಾಡಿ, ಒಳ್ಳೆ ಸನ್ಲೈಟ್ ಇದ್ರೆ, ಅಂದ್ರೆ ಬಿಸಿಲಿನ ಟೈಮ್ ಇದ್ರೆ ಬಿಸಿಲಲ್ಲಿ ಒಣಗಿಸಬೇಕು. ಆ ತರ ಬಿಸಿಲಲ್ಲಿ ಅಲ್ಟ್ರಾವೈಲೆಟ್ ಕಿರಣಗಳು ಇರ್ತಾವೆ, ಅದು ಫಂಗಸ್ ಅನ್ನು ನಾಶ ಮಾಡ್ತದೆ. ಸೊ ಆ ತರ ಮಾಡೋದ್ರಿಂದಾಗಿ ಈ ಕಾಯಿಲೆ ಪೂರ್ಣವಾಗಿ ಗುಣಪಡಿಸಬಹುದು. ಅಂದ್ರೆ ಈಗ ಸಾಮಾನ್ಯವಾಗಿ ಕೇಳಿ ಬರ್ತಾ ಇರುವಂತ ಮಳೆಗಾಲದಲ್ಲಿ ಇದೆಲ್ಲ ಹೆಚ್ಚಾಗಿರುತ್ತೆ, ಅಂದ್ರೆ ಬಟ್ಟೆಗಳೆಲ್ಲ ತೇವಾಂಶ ಜಾಸ್ತಿ ಆಗಿರ್ತದೆ, ಬಟ್ಟೆಗಳು ಸರಿಯಾಗಿ ಒಣಗಿರೋದಿಲ್ಲ, ಇತ್ಯಾದಿ ಎಲ್ಲ ಕಾರಣಗಳು ಕೂಡ ಇದಕ್ಕೆ ಆಡ್ ಆಗ್ತದೆ. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಮನೆಯ ಒಳಗಡೆ ಯಾವ ತರ ಡ್ರೈ ಮಾಡಬಹುದು, ಮತ್ತೆ ಐರನಿಂಗ್ ಇಸ್ತ್ರಿ ಹಾಕೋದು, ಆ ತರ ಮಾಡೋದ್ರಿಂದ ಡ್ರೈ ಇರುವಂತ ಬಟ್ಟೆಗಳನ್ನು ಹಾಕೊಳ್ಬೇಕು. ಅದು ಖಂಡಿತವಾಗಿ ನೀವು ಹೇಳಿದ ಒಂದು ಪ್ರಮುಖ ಅಂಶ ಈ ಕಾಯಿಲೆಯನ್ನು ಗುಣಪಡಿಸೋದ್ರಲ್ಲಿ. ಇನ್ನು ತಾವು ಹೇಳಿದಂತಹ ಮತ್ತೊಂದು ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಅಂತ ಹೇಳಿದ್ರೆ ಚರ್ಮದ ಅಲರ್ಜಿ ಅನ್ನುವಂಥದ್ದು. ತುಂಬಾ ಸರಿ ಈ ರಿಂಗ್ ವರ್ಮ್ ಮತ್ತೆ ಎಲರ್ಜಿಯನ್ನು ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ರಿಂಗ್ ವರ್ಮ್ ಒಂದು ಸೋಂಕು, ಬೇರೆ ಒಂದು ಕ್ರಿಮಿಯಿಂದ ಬರುವಂತದ್ದು, ಅದು ಒಂದು ಜೀವಾಣುವಿಂದ ಅಥವಾ ಕ್ರಿಮಿಯಿಂದ ಬರುವಂತ ಕಾಯಿಲೆ. ಎಲರ್ಜಿ ಅಂದ್ರೆ ನನ್ನ ದೇಹ ಯಾವುದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ, ಅದು ಕೆಮಿಕಲ್ಸ್ ಇರ್ಬೋದು, ಪೌಡರ್ ಇರ್ಬೋದು, ಕ್ರೀಮ್ಗಳು ಇರ್ಬೋದು, ಅಥವಾ ನಾವು ಸೇವಿಸುವ ಆಹಾರ ಇರ್ಬೋದು, ನನ್ನ ದೇಹ ಅದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ, ಅಂದ್ರೆ ನನ್ನ ದೇಹಕ್ಕೆ ಅನುಗುಣವಾಗಿಲ್ಲ. ಆವಾಗ ನಮ್ಮ ದೇಹ ಅದಕ್ಕೆ ಒಂದು ವಿರುದ್ಧವಾದ ರಿಯಾಕ್ಷನ್, ಎಲರ್ಜಿ ಅಂತ ಹೇಳ್ತೇವೆ. ಎಲರ್ಜಿ ಯಾವ್ದ್ರಲ್ಲೂ ಬರ್ಬೋದು. ಒಂದು ಸ್ಟೇಟ್ಮೆಂಟ್ ಇದೆ, ನಾವು ಎಲರ್ಜಿ ಚಾಪ್ಟರ್ ಹೋದಾಗ, ಎನಿಥಿಂಗ್ ಅಂಡರ್ ದ ಸನ್ ಅಂಡ್ ದ ಸನ್ ಕ್ಯಾನ್ ಕಾಸ್ ಎಲರ್ಜಿ. ಸೂರ್ಯನ ಕೆಳಗಿರುವಂತ ಯಾವುದೇ ವಸ್ತು ಮಾತ್ರ ಅಲ್ಲ, ಸೂರ್ಯನಿಂದ ಅಲರ್ಜಿ ಒಂದು ಸ್ಟೇಟ್ಮೆಂಟ್ ಇದೆ. ಹಾಗಾಗಿ ಯಾವುದರಿಂದ ಆದ್ರೆ ಎಲರ್ಜಿ ಅಂತ ಹೇಳ್ಕೊಳ್ಳಿ, ಅದು ಪ್ರತಿಯೊಬ್ಬರಿಗೆ, ನನಗೆ ಇರುವಂತ ಎಲರ್ಜಿ ನಿಮ್ಗೆ ಇರ್ಬೇಕಾಗಿಲ್ಲ. ಅದು ಒಂದು ವ್ಯಕ್ತಿ ದೇಹಕ್ಕೆ ಅನುಗುಣವಾಗಿ ಅರ್ಥ. ಸೊ ಎಲರ್ಜಿಗಳಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಡಾಕ್ಟರ್, ನಾನು ಇನ್ನಷ್ಟು ನಿಮಗೆ ಮಾಹಿತಿಯನ್ನು ಪಡೆದುಕೊಳ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವೀಕ್ಷಕರೇ, ಆರೋಗ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ಚರ್ಮಕ್ಕೆ ಸಂಬಂಧಪಟ್ಟಂತ ಅಲರ್ಜಿಯ ಬಗ್ಗೆ ನಮ್ಮ ಡಾಕ್ಟರ್ ಮಂಜುನಾಥ್ ಶೆಣೈ ಅವರಿಂದ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ವಿ. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಸಾಮಾನ್ಯವಾಗಿ ಅಲರ್ಜಿಗಳಲ್ಲಿ ಎಷ್ಟು ಅಲರ್ಜಿಗಳು ಹೇಗೆ ಬರ್ತದೆ ಅನ್ನೋದು. ಎಲರ್ಜಿ ಮುಖ್ಯವಾಗಿ ಎರಡು ಅಂಗಗಳಿಗೆ ಹಿಡಿದು, 2 ಅಥವಾ 3 ಅಂಗಕ್ಕೆ ಹೇಳ್ಬೋದು. ಒಂದು ಚರ್ಮ. ನಾನು ಹೇಳಿದಾಗ ಅದು ಎನ್ವೈರನ್ಮೆಂಟ್ ಗೆ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಬರುವಂತ ಒಂದು ಅಂಗಾಂಶ. ಮತ್ತೆ ಎರಡನೇದು ನೇಸಲ್ ಎಲರ್ಜಿ, ಅಂದ್ರೆ ಮೂಗಿನ ಎಲರ್ಜಿ, ಅದ್ರ ಬಗ್ಗೆ ENT ಡಾಕ್ಟರ್ಗಳು. ಮತ್ತೆ ಒಂದು ಲಂಗ್ಸಿನ, ಅಂದ್ರೆ ನಾವು ಶ್ವಾಸಕೋಶ, ಅದು ಆ ಎಲರ್ಜಿಯನ್ನು ನಮ್ಮ ಶ್ವಾಸಕ್ಕೆ ಹೋಗ್ಬೋದು. ಸೊ ಪಲ್ಮನಾಲಜಿಸ್ಟ್ ಅಂದ್ರೆ ಈ ಶ್ವಾಸಕೋಶ ತಜ್ಞರು, ಅವರಿಗೆ ಎಲರ್ಜಿ ಇಲ್ಲ. ಚರ್ಮದ ಎಲರ್ಜಿ ವಿಷಯವಾಗಿ ಹೇಳಿದರೆ, ಕಾಮನ್ ಎಲರ್ಜಿ ನಾವು ದದ್ದುಗಳು ಅಂತ ಹೇಳ್ತೇವೆ. ದದ್ದುಗಳು ಅಂದ್ರೆ ಅರ್ಟಿಕೇರಿ ಅಂತ ಹೇಳ್ತೇವೆ. ಅದರಲ್ಲಿ ಈ ಕೆಂಪು ಈ ದಪ್ಪ ಇರುವಂತಹ ಇವು ಸಡನ್ಲಿ ಬಂದ್ಬಿಡುತ್ತೆ. ಕೆಲವೊಂದ್ ಸಾರಿ ನಾವು ಕೆಲವೊಂದು ಆಹಾರ ಇರ್ಬೋದು, ಅದು ವೆಜಿಟೇರಿಯನ್ ಇರ್ಬೋದು, ನಾನ್ ವೆಜಿಟೇರಿಯನ್ ಇರ್ಬೋದು. ತುಂಬಾ ಸಾರಿ ಚೈನೀಸ್ ಐಟಮ್ಸ್ ಇರ್ಬೋದು, ಅಥವಾ ಯಾವ್ದು ಹೋಟೆಲ್ ತಿನ್ನೋದು, ಹೊರಗಡೆ ತಿನ್ನೋದು, ಮನೆಯಲ್ಲಿ ತಿಂದ ಆಹಾರಗಳು ಇರ್ಬೋದು. ನನ್ನ ದೇಹಕ್ಕೆ ಅದು ಆಗ್ಲಿಲ್ಲ ಅಂದ್ರೆ ನಮ್ಮ ದೇಹ ಸಡನ್ಲಿ, ಅಂದ್ರೆ ಸೇವಿಸಿದ ಸ್ವಲ್ಪ ಸಮಯದ ನಂತರ, ಅರ್ಧ ಗಂಟೆ ಇರ್ಬೋದು, 1 ಗಂಟೆ, ಒಂದೊಂದ್ಸರಿ ಒಂದು ದಿನದ ನಂತರ ಕೂಡ ಒಂದು ರಿಯಾಕ್ಷನ್ ತೋರಿಸಿ ದಡ್ಡುಗಳ ತರ ಬರ್ತವೆ. ಅದು ಸುಮಾರು 2 ರಿಂದ 3 ದಿನದವರೆಗೆ ಇರ್ತದೆ ಒಂದೊಂದ್ಸಾರಿ. ಬಹಳ ಸಾರಿ ಈ ಎಲರ್ಜಿ ತುಂಬಾ ಸೀರಿಯಸ್ ಆಗ್ಬೋದು. ತುಟಿಯೆಲ್ಲ ಊದ್ಕೊಳ್ಳೋದು, ನಾಲಿಗೆ ಊದ್ಕೊಳ್ಳೋದು, ಅದಕ್ಕೆ ಅರ್ಟಿಕೇರಿಯಾ ಮತ್ತೆ ಆಂಜಿಯೋಡಿಮಾ ಅಂತ ಹೇಳ್ತಾರೆ. ಇದು ಒಂದು ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಇದಕ್ಕೆ ಸಾಧಾರಣವಾಗಿ ಹೆಚ್ಚಿನ ಜನರಲ್ ಡಾಕ್ಟರ್ಗೆ ತೋರಿಸಿದ್ರು ಕೂಡ ಅದಕ್ಕೊಂದು ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ. ಆ ಟ್ಯಾಬ್ಲೆಟ್ ಕೊಟ್ರೆ, ಎಲರ್ಜಿ ಟ್ಯಾಬ್ಲೆಟ್ ಅನ್ನು ಕೊಟ್ರೆ ಕಡಿಮೆ ಆಗ್ತವೆ, ಹೆಚ್ಚಾಗಿ ಏನು ತೊಂದರೆ ಕೊಡೋದಿಲ್ಲ. ಆದ್ರೆ ಇದ್ರಲ್ಲಿ ಬಹಳ ಪ್ರಮುಖ ಅಂಶ ಏನಂತ ಹೇಳಿದ್ರೆ, ಅದು ಯಾವ ಆಹಾರದಿಂದ ಬಂದಿದೆ ಅದನ್ನ ನಾವು ನಿಗಾ ವಹಿಸಬೇಕಾಗುತ್ತೆ, ಕಾರಣವನ್ನ ಪತ್ತೆ. ಇಲ್ಲಾದ್ರೆ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ತಗೊಂಡು ಮತ್ತೆ ಬಂದ್ಬಿಡುತ್ತೆ. ಸೊ ಅದು ಒಂದು ಎಲರ್ಜಿ, ದದ್ದುಗಳು ಅಥವಾ ಅರ್ಟಿಕೇರಿ ಅಂತ ಹೇಳಿ. ಎರಡನೇ ಎಲರ್ಜಿಯನ್ನು ನಾವು ನಮ್ಮ ದೇಹಕ್ಕೆ ಆಗದ ವಸ್ತುಗಳು ನಮ್ಮ ಚರ್ಮಕ್ಕೆ ಕಾಂಟ್ಯಾಕ್ಟ್ ಬರೋದ್ರಿಂದ, ಸ್ಪರ್ಶದ ಮೂಲಕ ಬರುವಂತ ಎಲರ್ಜಿ, ಅದಕ್ಕೆ ನಾವು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಹೆಚ್ಚಾಗಿ ಈ ಸಿಮೆಂಟ್, ಅಂದ್ರೆ ಸಿಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಪೇಂಟ್ ಇರ್ಬೋದು, ಅಥವಾ ಈ ಕೆಮಿಕಲ್ಸ್ ಅಲ್ಲಿ ಕೆಲಸ ಮಾಡೋರಿಗೆ ಇರ್ಬೋದು, ಡಾಕ್ಟರ್ಗಳಿಗೂ ಬರ್ಬೋದು. ಈಗ ಗ್ಲೌಸ್ ಬರ್ತದೆ, ಗ್ಲೌಸ್ ಅನ್ನು ಹಚ್ಚಿದಾಗ ಡಾಕ್ಟರ್ಗಳಿಗೆ, ಸಿಸ್ಟರ್ ದಾದಿಯರಿಗೆ, ಅಥವಾ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋರಿಗೆ ಈ ರಬ್ಬರಿನ ಎಲರ್ಜಿ ಇರ್ಬೋದು, ಅಂದ್ರೆ ನಾವು ಅದಕ್ಕೆ ಲೇಟೆಕ್ಸ್ ಎಲರ್ಜಿ ಅಂತ ಹೇಳ್ತೇವೆ, ಅದು ಇರ್ಬೋದು. ಹಾಗೆ ಚರ್ಮದ ಸ್ಪರ್ಶದ ಉರಿಯೂತ ಅಂತ ಹೇಳ್ತೇವೆ, ಅಂದ್ರೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಕೂಡ ಒಂದು ಸಾಮಾನ್ಯವಾಗಿ ಬರುವಂತ ಕಾಯಿಲೆ. ಇದು ಒಂದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಇದರಿಂದಾಗಿ ತುಂಬಾ ಜನ ಕೆಲಸವನ್ನೇ ಕಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಇಂಡಸ್ಟ್ರಿಯಲ್ಲಿ ಅವನು ಆ ಮನುಷ್ಯ ಅದರಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಸಾಧ್ಯ ಇಲ್ಲ, ಕೆಲಸವನ್ನು ಕಳ್ಕೊಳ್ಬೇಕಾಗುತ್ತೆ, ಅಥವಾ ಕೆಲಸವನ್ನು ಬದಲು ಮಾಡ್ಬೇಕಾಗ್ಬೋದು ಅಂತ ಒಂದು ಪರಿಸ್ಥಿತಿ ಬರುವಂತ ಸಾಧ್ಯತೆ ಇದೆ. ಮೂರನೇದು ಎಲರ್ಜಿ ಏನ್ ಹೇಳ್ತೇವೆ ಅಂದ್ರೆ ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಬರುವಂತ ಎಲರ್ಜಿ, ಅದಕ್ಕೆ ನಾವು ಎಟೋಪಿಕ್ ಡರ್ಮಟೈಟಿಸ್ ಅಥವಾ ಎಟೋಪಿಕ್ ಎಕ್ಸಿಮಾ ಅಂತ. ಇದು ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ನಾವು ಸಣ್ಣವರಿರುವಾಗ ಅಷ್ಟೊಂದು ಎಟೋಪಿಯ ಪ್ರಾಬ್ಲಮ್ ಇರಲಿಲ್ಲ, ಆದ್ರೆ ಇತ್ತೀಚೆಗೆ
ಈ ಎಟೋಪಿಕ್ ಎಕ್ಸಿಮಾ ಅಥವಾ ಎಟೋಪಿಕ್ ಡರ್ಮಟೈಟಿಸ್ ಕಾಯಿಲೆ ಎಷ್ಟು ಸಣ್ಣ ಮಕ್ಕಳಂದ್ರೆ 3 ತಿಂಗಳ ಮಗುವಿಗೂ ಬರ್ಬೋದು ಅಂತ ಒಂದು ಎಲರ್ಜಿಯ ಕಾಯಿಲೆ. ಅದು ಅದ್ರ ಜೊತೆಗೆ ಅಸ್ತಮಾ ಕಾಯಿಲೆ ಅಂದ್ರೆ ಶ್ವಾಸದ ಈ ಅಸ್ತಮಾ ಕಾಯಿಲೆ ಕೂಡ ಅದ್ರ ಜೊತೆಗೆ ಬರ್ಬೋದು. ಅದಕ್ಕೆ ಎಟೋಪಿಕ್ ಎಕ್ಸಿಮಾ. ಹೀಗೆ ಇವು 3 ಮುಖ್ಯ ಎಲರ್ಜಿಯ ವಿಧಾನಗಳು. ಅದೇ ತರ ಬಹಳಷ್ಟು ಎಲರ್ಜಿಗಳು ಇದ್ದಾವೆ. ಎಸ್, ಇನ್ನು ಇದನ್ನ ತಡೆಗಟ್ಟು ಅಂದ್ರೆ ಹೇಗೆ ಕಂಟ್ರೋಲ್ ಮಾಡಬಹುದು, ಪ್ರಿವೆಂಟ್ ಮಾಡಬಹುದು ಈ ಒಂದು ಅಲರ್ಜಿಯನ್ನು? ಎಲರ್ಜಿಯನ್ನು ಪ್ರಿವೆಂಟ್ ಮಾಡೋದು ಅಥವಾ ಕಂಟ್ರೋಲ್ ಮಾಡೋದು ಬಹಳ ಕಷ್ಟದ ವಿಷಯ. ತುಂಬಾ ಸಾರಿ ನಾನು ಹೇಳಿದಾಗೆ ನಮಗೆ ಅದು ಯಾವುದರಿಂದ ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ, ಅವಾಯ್ಡ್ ಮಾಡಬಹುದು. ಅಂದ್ರೆ ತುಂಬಾ ಸಾರಿ ಗೊತ್ತಾಗೋದಿಲ್ಲ. ವಾತಾವರಣದಲ್ಲಿ ಇರುವಂತದನ್ನ ಅವಾಯ್ಡ್ ಮಾಡೋದು ಕಷ್ಟ ಇದೆ. ನಾವು ದಿನನಿತ್ಯ ಹೇಗೆ ಧೂಳನ್ನು ಅವಾಯ್ಡ್ ಮಾಡ್ಬೇಕು, ನಾವು 24 ಗಂಟೆ 365 ಮನೆ ಒಳಗಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸನ್ಲೈಟ್ ಅಲರ್ಜಿ ಇರ್ತದೆ ಕೆಲವರಿಗೆ, ಸನ್ಲೈಟ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗೆ ಅವುಗಳನ್ನು ಬಹಳ ಕಠಿಣ, ಅವಾಯ್ಡೆನ್ಸ್ ಮಾಡೋದು ತುಂಬಾ ಕಠಿಣ. ಆದ್ರೆ ಕೆಲವೊಂದು ಸಾರಿ ಆಗುತ್ತೆ. ನಾನು ಮೊದಲು ಉದಾಹರಣೆ ಕೊಟ್ಟಾಗ ಈಗ ಇಂಡಸ್ಟ್ರಿಯಲ್ ಅಲರ್ಜನ್ ಇದ್ರೆ ತುಂಬಾ ಸಾರಿ ಅವರ ಕೆಲಸವನ್ನು ಬದಲು ಮಾಡಬೇಕಾಗ್ತದೆ. ಅವರಿಗೆ ಬೇರೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕ್ಬೇಕಾಗುತ್ತೆ ಅವರಿಗೆ, ಅಥವಾ ಒಂದು ಕ್ಲರಿಕಲ್ ವರ್ಕ್ ಕೊಡಬೇಕಾಗುತ್ತೆ. ಆ ತರ ಇಂಡಸ್ಟ್ರೀಸ್ ಅವರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಸೊ ಹಾಗೆ ಮಾಡೋದ್ರಿಂದ ಅವರ ಎಲರ್ಜಿಯ ಕಾಯಿಲೆಗಳನ್ನು ನಾವು ಕಂಟ್ರೋಲ್ ತರಬಹುದು. ಎಲರ್ಜಿ ಎಲರ್ಜಿ ಯಾವ್ದಂತ ಗೊತ್ತಾದ್ರೆ ಖಂಡಿತವಾಗಿ ಅದು ಸುಲಭ. ತುಂಬಾ ಸಾರಿ ಗೊತ್ತಾಗಿಲ್ಲ. ಇದು ಒಂದು. ಎರಡನೇದು ಏನ್ ನಾನು ಹೇಳಿದ ಹಾಗೆ ಎಲರ್ಜಿಯ ಮಾತ್ರೆಗಳನ್ನು ಸೇವಿಸಬಹುದು. ಆದ್ರೆ ಎಲರ್ಜಿಯ ಮಾತ್ರೆಗಳಲ್ಲಿ ಕೆಲವೊಂದು ಮಾತ್ರೆಗಳು ಸ್ಟ್ರಾಂಗ್ ಮಾತ್ರೆಗಳಿರ್ತವೆ. ಹಾಗಾಗಿ ಅದು ವೈದ್ಯರ ಅನುಮತಿ ಇಲ್ಲದೆ ಅಥವಾ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇದೆ, ವೈದ್ಯರ ಒಂದು ಮಾರ್ಗದರ್ಶನ ಇಲ್ಲ, ಮಾಹಿತಿ ಇಲ್ಲದೆ ಅದನ್ನು ಸೇವಿಸುವುದು ಕೂಡ ತುಂಬಾ ಸಾರಿ ತೊಂದರೆ. ಕೆಲವೊಂದು ಮಾತ್ರೆಗಳಲ್ಲಿ ಅಷ್ಟು ತೊಂದರೆ ಇರುವುದಿಲ್ಲ. ಈ ಆಂಟಿ ಹಿಸ್ಟಮಿನ್ ಟ್ಯಾಬ್ಲೆಟ್ ಅಂತ ಹೇಳ್ತೇವೆ, ಅವುಗಳಲ್ಲಿ ಅಷ್ಟು ತೊಂದರೆ ಇಲ್ಲ. ಆದ್ರೆ ಅದೇ ತರ ಎಲರ್ಜಿಗೆ ಸ್ಟಿರಾಯ್ಡ್ ಮಾತ್ರೆ, ನಾನು ಸ್ಟಿರಾಯ್ಡಿನ ಬಗ್ಗೆ ಮೊದಲೇ ಉಲ್ಲೇಖ ಮಾಡಿದ್ದೇನೆ. ಸ್ಟಿರಾಯ್ಡ್ ಟ್ಯಾಬ್ಲೆಟ್ ಗಳನ್ನು ಕೆಲವರು ಉಪಯೋಗ ಮಾಡಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ. ಅಂತಹ ಮಾತ್ರೆಗಳನ್ನು ವೈದ್ಯರ ಇದಿಲ್ಲದೆ ತಗೊಳ್ಳೋದು ತುಂಬಾ ತೊಂದರೆ. ಅದು ಎರಡನೇದು. ಮೂರನೇದು, ಮಕ್ಕಳ ಎಲರ್ಜಿಗೆ ನಾವು ತುಂಬಾ ಸಾರಿ ಏನ್ ಮಾಡ್ತೇವೆ, ಮಕ್ಕಳ ಎಲರ್ಜಿಗೆ ಸಣ್ಣ ವಯಸ್ಸಲ್ಲೇ ಅದನ್ನು ಕಂಟ್ರೋಲ್ ತರಬೇಕು. ಇಲ್ಲಾಂದ್ರೆ ಮಗುವಿನ ಒಂದು ಏನು ನಾವು ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೇವೆ, ಮಕ್ಕಳಿಗೆ ಕೂಡ ಒಂದು ಕ್ವಾಲಿಟಿ ಆಫ್ ಲೈಫ್ ತುಂಬಾ ಅಫೆಕ್ಟ್ ಆಗುತ್ತೆ. ಎಟೋಪಿಕ್ ಎಕ್ಸಿಮಾ ಅಂತ ನಾನು ಮೊದಲೇ ಹೇಳಿದೆ, ಈ ಕಾಯಿಲೆ ಬಹಳಷ್ಟು ತೊಂದರೆ ಕೊಡುವಂತ ಕಾಯಿಲೆ. ಇವುಗಳನ್ನು ಒಂದು ಖಂಡಿತವಾಗಿಯೂ ಒಂದು ಚರ್ಮರೋಗ ತಜ್ಞರು ಅಥವಾ ಮಕ್ಕಳ ತಜ್ಞರ ಮಾರ್ಗದರ್ಶನದಲ್ಲೇ ಒಂದು ಟ್ರೀಟ್ಮೆಂಟ್ ಮಾಡುವಂತ ಒಂದು ಕಾಯಿಲೆ. ಅದಕ್ಕೆ ಖಂಡಿತವಾಗಿಯೂ ಹೀಗೆ ಏನೋ ಒಂದು ಹಚ್ಚಿದ್ರೆ ಹೋಗುವಂತ ಕಾಯಿಲೆ ಅಲ್ಲ. ಎಸ್, ಇನ್ನು ಇದನ್ನ ಸಂಪೂರ್ಣವಾಗಿ ನಿವಾರಿಸುವ ನಿಟ್ಟಿನಲ್ಲಿ ಚಿಕಿತ್ಸೆ ಅನ್ನುವಂಥದ್ದು ಇದೆ. ಚಿಕಿತ್ಸೆ ಇದೆ. ಈ ಕಾಯಿಲೆಗೆ ನಾನು ಮೊದಲೇ ಹೇಳಿದಾಗೆ ಕೆಲವೊಂದು ಔಷಧಿಗಳನ್ನು ನಾವು ಕೊಡ್ಬೋದು. ಕ್ರೀಮ್ಗಳನ್ನು ಉಪಯೋಗ ಮಾಡಬೇಕಾಗುತ್ತೆ. ತುಂಬಾ ಸಾರಿ ನಾವು ಈವನ್ ಈ ಮಾಯಿಶ್ಚರೈಸಿಂಗ್ ಕ್ರೀಮ್ ಅಂತ ಹೇಳ್ತೇವೆ, ಮಾಯಿಶ್ಚರೈಸಿಂಗ್ ಕ್ರೀಮಲ್ಲಿ ಕೂಡ ತುಂಬಾ ಸಾರಿ ಈ ಪರ್ಫ್ಯೂಮ್ಸ್ ಇರ್ತವೆ, ಈ ಪರಿಮಳ ಬರುವಂತಹ ವಸ್ತುಗಳನ್ನ ಆಡುವಂತಹ ಕ್ರೀಮ್ಗಳು ಒಳ್ಳೇದಲ್ಲ. ಅವುಗಳನ್ನು ಹಾಗೆ ಮಾಡೋದ್ರಿಂದ ಅದರಿಂದಲೂ ಎಲರ್ಜಿ ಬರೋ ಸಾಧ್ಯತೆ ಇದೆ. ಒಂದು ಎಲರ್ಜಿ ಇದ್ದವರಿಗೆ ಇನ್ನೊಂದು ಎಲರ್ಜಿ ಬರೋ ಸಾಧ್ಯತೆ ಬಹಳ ಜಾಸ್ತಿ. ಆಗಿರುವಾಗ ಅಂತಹ ಕ್ರೀಮ್ಗಳನ್ನು ಉಪಯೋಗ ಮಾಡಬಾರ್ದು. ಯಾವುದನ್ನು ನಾವು ಬ್ಲ್ಯಾಂಡ್ ಎಮೋಲಿಯಂಟ್ಸ್ ಅಥವಾ ಮಾಯಿಶ್ಚರೈಸಿಂಗ್ ಕ್ರೀಮ್ ಅಂತ ಹೇಳಿ ಅದನ್ನು ಎಷ್ಟು ಯಥೇಚ್ಛವಾಗಿ ಬಳಸಬಹುದು. ಅವುಗಳನ್ನು ಸ್ನಾನ ಆದ್ಮೇಲೆ ಹಚ್ಚೋದ್ರಿಂದ ಈ ಎಲರ್ಜಿಯ ಜೊತೆಗೆ, ಚರ್ಮದ ಎಲರ್ಜಿಯ ಜೊತೆಗೆ ತುಂಬಾ ಸಾರಿ ನಮಗೆ ಚರ್ಮ ಒಣಗಲು ಕೂಡ ಕಂಡು ಬರ್ತದೆ. ಆ ಒಣಗಲು ಕಡಿಮೆ ಆದ್ರೆ ತುಂಬಾ ಸಾರಿ ನಮಗೆ ರಿಲೀಫ್ ಸಿಗುತ್ತೆ. ಪ್ಲೂರೈಟಿಸ್ ಇಚ್ಚಿಂಗ್ ಇಂದ ನಮಗೆ ಬಹಳಷ್ಟು ರಿಲೀಫ್ ಸಿಗುತ್ತೆ. ಸೊ ಅವುಗಳನ್ನು ಉಪಯೋಗ ಮಾಡಬಹುದು. ಮತ್ತೆ ಎರಡನೇದು, ನಾನು ಹೇಳಿದ ಕೆಲವೊಂದು ಮಾತ್ರೆಗಳನ್ನು, ಎಲರ್ಜಿಯ ಮಾತ್ರೆಗಳನ್ನು ಸೇವಿಸೋದ್ರಿಂದ ಎಲರ್ಜಿಯನ್ನು ಕಂಟ್ರೋಲಿಗೆ ತರಬಹುದು. ಕೆಲವೊಂದು ಎಲರ್ಜಿಯ ಮಾತ್ರೆಗಳು ಸಾಧಾರಣವಾಗಿ ಏನು ತೊಂದರೆ ಕೊಡೋದಿಲ್ಲ. ಅಂತಹ ಮಾತ್ರೆಗಳನ್ನು ವೈದ್ಯರ ಅನುಮತಿಯ ಪ್ರಕಾರ ಬಹಳಷ್ಟು ಸಮಯವರೆಗೂ ತಗೊಳ್ಬಹುದು. ಕೆಲವೊಂದು ಸಾರಿ ಈ ಸ್ಟಿರಾಯ್ಡ್ ಕ್ರೀಮ್ ಟ್ಯಾಬ್ಲೆಟ್ ಗಳನ್ನು ಎಲ್ಲಿ ಬಳಸಬೇಕೋ ಅಂತಹ ಸಮಯದಲ್ಲಿ ನಾವು ಮಾತ್ರ ವೈದ್ಯರ ಮುತುವರ್ಜಿ ವಹಿಸಬೇಕಾಗಿದೆ. ಸ್ಟಿರಾಯ್ಡ್ ನಿಂದ ಚರ್ಮಕ್ಕೆ ಬೇರೆ ತೊಂದರೆಗಳು ಬರಬಹುದು. ಹಾಗಾಗಿ ಅದೇ ವಿಷಯ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಯಾವುದೇ ಕಾಯಿಲೆ ಆದ್ರೂ ನಾವು ವೈದ್ಯರ ಅನುಮತಿ ಇಲ್ಲದೆ, ವೈದ್ಯರ ಒಂದು ಪ್ರಮಾಣ ಇಲ್ಲದೆ ನಾವು ತಗೊಳ್ಳೋದು ತುಂಬಾ ಖಂಡಿತವಾಗಿ ತೊಂದರೆ ಕೊಡಬಹುದು. ಮತ್ತೆ ಚರ್ಮದ ಕಾಯಿಲೆ ಕಡಿಮೆ ಆಗಬಹುದಾದ್ರೆ ಅದರಿಂದಾಗಿ ಬೇರೆ ಸಮಸ್ಯೆಗಳು ಬರಬಹುದು, ಸೋಂಕುಗಳು ಬರಬಹುದು. ಸ್ಟಿರಾಯ್ಡ್ ಅನ್ನು ಅತಿಯಾಗಿ ಉಪಯೋಗ ಮಾಡಿದ್ರೆ ಚರ್ಮದ ಸೋಂಕುಗಳು, ಇನ್ಫೆಕ್ಷನ್ಸ್, ಫಂಗಸ್ ಇನ್ಫೆಕ್ಷನ್ ಇರಬಹುದು ಅಥವಾ ಬ್ಯಾಕ್ಟೀರಿಯಿಂದ ಬರುವಂತ ಇನ್ಫೆಕ್ಷನ್ಗಳು ಅದಕ್ಕೂ ಬರಬಹುದು. ಹಾಗಾಗಿ ವೈದ್ಯರ ಒಂದು ಚಿಕಿತ್ಸೆ ಇದ್ರೆ ಮಾಡಬಹುದು. ಮತ್ತೆ ನಾನು ಒಂದು ವಿಷಯ ಹೇಳ್ಬೇಕಂದ್ರೆ, ಈ ಅಲರ್ಜಿಯ ಕಾಯಿಲೆ ಅಥವಾ ಅರ್ಟಿಕೇರಿಯಾ ಎಲರ್ಜಿಯ ಕಾಯಿಲೆ, ಮತ್ತೆ ಇನ್ನೊಂದು ಕಾಯಿಲೆ ಇದೆ ಎಲರ್ಜಿಗೆ ಸಂಬಂಧಪಟ್ಟ ಕಾಯಿಲೆ, ಅದು ಎಲರ್ಜಿ ಅಂತ ಹೇಳಲಿಕ್ಕೆ ಆಗೋದು ಸೋರಿಯಾಸಿಸ್ ಕಾಯಿಲೆ ಅಂತ. ಅದು ಕೂಡ ಒಂದು ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂತಹ ಕಾಯಿಲೆ ಚರ್ಮ ರೋಗದಲ್ಲಿ. ಅವುಗಳಿಗೆ ಒಂದು ಸ್ಪೆಷಲ್ ಚಿಕಿತ್ಸೆ, ಅದಕ್ಕೆ ಫೋಟೋಥೆರಪಿ ಅಂತ ಹೇಳ್ತೇವೆ. ಸೂರ್ಯನ ಕಿರಣಗಳಲ್ಲಿರುವಂತಹ ಒಳ್ಳೆ ಅಂಶಗಳನ್ನು, ಅಲ್ಟ್ರಾವೈಲೆಟ್ ಬಿ ಅಂತ ಇರಬಹುದು, ಅಥವಾ ಅವುಗಳನ್ನು ನಾವು ಚಿಕಿತ್ಸೆಯ ಪ್ರಮಾಣದಲ್ಲಿ ಅದನ್ನು ಉಪಯೋಗ ಮಾಡ್ತೇವೆ. ಅವುಗಳಿಗೆ ಚೇಂಬರ್ಸ್ ಅಂತ ಇರ್ತವೆ. ಅದು ಹೆಚ್ಚಿನ ಮೆಡಿಕಲ್ ಕಾಲೇಜ್ಗಳಲ್ಲಿ ಲಭ್ಯವಿದೆ. ಖಂಡಿತವಾಗಿ ನಮ್ಮ ಮೆಡಿಕಲ್ ಕಾಲೇಜಲ್ಲೂ ಆ ಫೋಟೋಥೆರಪಿ ಚಿಕಿತ್ಸೆ ಲಭ್ಯವಿದೆ. ಆ ಫೋಟೋಥೆರಪಿ ಚಿಕಿತ್ಸೆಯನ್ನು ಮಾಡೋದರ ಮೂಲಕ ಕೂಡ ಬಹಳ ಸಾರಿ ನಾವು ಎಲರ್ಜಿಯ ಪ್ರಮಾಣವನ್ನು ಕಂಟ್ರೋಲಿಗೆ ತರಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು ಡಾಕ್ಟರ್ ಮಂಜುನಾಥ್ ಶೆಣೈ ಅವರು. ನಮಗೆ ಸಾಮಾನ್ಯ ಚರ್ಮ ರೋಗಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರಿ. ವೀಕ್ಷಕರೇ, ಇದು ಇವತ್ತಿನ ಎನ್ ಆರೋಗ್ಯ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.